ಕಾರಣಿಕ ಕ್ಷೇತ್ರವಾದ ಪಣೋಲಿಬೈಲು ಕಲ್ಲುಟಿ ದೇವಸ್ಥಾನದಲ್ಲಿ ಜುಲೈ 22ರಂದು ವರ್ಷದ ಅತಿ ಹೆಚ್ಚು ಅಗಿಲು ಸೇವೆ ನಡೆದಿದೆ ಎಂದು ದೇವಸ್ಥಾನದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಒಟ್ಟು 3871 ಅಗಿಲು ಸೇವೆ ನಡೆದಿದೆ ಎಂದು ತಿಳಿಸಲಾಗಿದೆ. ಕಳೆದ ವರ್ಷ ಕೂಡ ಜೂನ್ ತಿಂಗಳಿನಲ್ಲಿ ಆಗಸ್ಟ್ ತಿಂಗಳವರೆಗೆ ಇದೇ ಮಾದರಿಯಲ್ಲಿ ಅಗಿಲು ಸೇವೆ ನಡೆದಿತ್ತು. ಆಟಿ ತಿಂಗಳಲ್ಲಿ ವರ್ಷ ಅತಿ ಹೆಚ್ಚು ಅಗಿಲು ಸೇವೆಗಳು ನಡೆಯುತ್ತವೆ. ವಾರದ 3 ದಿನ ಅಂದರೆ ಆದಿತ್ಯವಾರ, ಮಂಗಳವಾರ ಮತ್ತು ಶುಕ್ರವಾರ 3 ದಿನಗಳ ಕಾಲ ಇಲ್ಲಿ ಅಗಿಲು ಸೇವೆ ನಡೆಯುತ್ತದೆ. ವರ್ಷದ ಅತಿ ಹೆಚ್ಚು ಅಂದರೆ 3871 ಅಗಿಲು ಸೇವೆ ಜುಲೈ 22ರಂದು ನಡೆದಿದೆ.